ಬೆಂಗಳೂರಿನ ಭಟ್ ಬಯೋಟೆಕ್ ಹಾಗೂ ತಾಲೂಕಿನ ಶಾಂತಿಗೂಡು ಗ್ರಾಮದ ನವಚೇತನ ರಿಟೈರ್ಮೆಂಟ್ ಟೌನ್ಶಿಪ್ ವತಿಯಿಂದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ 5 ಆಮ್ಲಜನಕ ಕಾನ್ಸಂಟ್ರೇಟರ್ ಹಾಗೂ 2000 ವಿಟಿಎಂ ಕಿಟ್ಗಳನ್ನು ಕೊಡುಗೆಯಾಗಿ ನೀಡಲಾಯಿತು। ಸರಳ ಕಾರ್ಯಕ್ರಮದಲ್ಲಿ ಭಟ್ ಬಯೋಟೆಕ್ ಸಂಸ್ಥೆಯ ಡಾಕ್ಟರ್ ಶ್ಯಾಮ್ ಭಟ್ ಶಾಸಕ ಸಂಜೀವ ಮಠಂದೂರು ಅವರಿಗೆ ಆಮ್ಲಜನಕ ಕಾನ್ಸಂಟ್ರೇಟರ್ ಅನ್ನು ಹಸ್ತಾಂತರಿಸಿದರು। ಬಳಿಕ ಮಾತನಾಡಿದ ಶಾಸಕ ಸಂಜೀವ ಮಠಂದೂರು ಅವರು ಆಧುನಿಕ ವೈದ್ಯೋಪಕರಣಗಳು ಹಾಗೂ ನುರಿತ ವೈದ್ಯರುಗಳಿಂದ ಪುತ್ತೂರು ಸರ್ಕಾರಿ ಆಸ್ಪತ್ರೆ ಸುಸ್ಥಿತಿಯಲ್ಲಿರುವಂತೆ ಮಾಡಲಾಗಿದೆ। ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಗುವ ಸೌಲಭ್ಯಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗುವಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ। ಈ ನಿಟ್ಟಿನಲ್ಲಿ ಡಾಕ್ಟರ್ ಶ್ಯಾಮ್ ಭಟ್ ಅವರ ಕೊಡುಗೆ ಕೃತಜ್ಞತಾಪೂರ್ವಕವಾಗಿದೆ ಎಂದು ಹೇಳಿದರು। ಕೋವಿಡ್ ಬಂದಾಗ ಜನ ಇವತ್ತು ಅನಾರೋಗ್ಯದಿಂದ ತತ್ತರಿಸಬೇಕಿದ್ರೆ ಜನರು ಆಸ್ಪತ್ರೆಯಲ್ಲಿ ಒಂದಷ್ಟು ಮೂಲಭೂತ ಸೌಲಭ್ಯಗಳನ್ನು ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಮುಖಾಂತರ ಆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಆರೋಗ್ಯವನ್ನು ಕೊಡಬಹುದು, ಅವನಿಗೆ ಜೀವ ರಕ್ಷಣೆ ಮಾಡಬಹುದು ಅಂತೇಳಿ ಇವತ್ತು ಸರ್ಕಾರ ಒಂದಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳುವಾಗ ತಾವು ಕೂಡ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ। ಅವರೊಂದು ಸಣ್ಣ ಪರಿಚಯ ಪತ್ರ ಮಾಡಿದ್ದು, ಅದರಲ್ಲಿ ಅಳಿಲ ಸೇವೆ ಅಂತ ಉಲ್ಲೇಖ ಮಾಡಿದ್ದು, ನಾನಿದು ದೊಡ್ಡ ಸೇವೆ ಅಂತ ಹೇಳ್ತಾ ಇದ್ದೇನೆ। ಲಕ್ಷಾಂತರ ರೂಪಾಯಿಯ ಈ ಆಕ್ಸಿಜನ್ ಕಾನ್ಸಂಟ್ರೇಟ್, ಆಕ್ಸಿಜನ್ ಅಂದರೆ ಪ್ರಾಣವಾಯು, ಆಸ್ಪತ್ರೆಗೆ ಇವತ್ತು ಪ್ರಾಣವಾಯುವನ್ನು ಕೊಟ್ಟಿದ್ದಾರೆ, ಪ್ರಾಣ ಕೊಡುವಂಥ ಸಂಗತಿಯನ್ನು ಮಾಡಿದ್ದಾರೆ। ಅಂದರೆ ಆ ರೀತಿಯ ಒಂದು ದೊಡ್ಡ ಸೇವೆಯನ್ನು ಕೊಡುವ ಮುಖಾಂತರ ಅದರಲ್ಲಿ ಮುಂದೆ ಹೇಳಿದ್ದಾರೆ, ನನ್ನಿಂದೇನಾದರೂ ಇನ್ನೂ ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅಂತೇಳಿ, ಇದು ಕೊನೆ ಅಲ್ಲ ಅಂತ ಹೇಳಿದ್ದಾರೆ, ಇನ್ನು ಕೂಡ ಇದೆ ಎನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ। ಈ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ಜಯದೀಪ್, ನಗರಸಭೆಯ ಉಪಾಧ್ಯಕ್ಷೆ ವಿದ್ಯಾ ಆರ್ ಗೌರಿ, ಕೂಡ ಅಧ್ಯಕ್ಷ ಬಾಮಿ ಅಶೋಕ್ ಶೆಣೈ, ಸುರಕ್ಷಾ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ, ಸರ್ಕಾರಿ ಆಸ್ಪತ್ರೆಯ ಸುರಕ್ಷಾ ಸಮಿತಿಯ ಸದಸ್ಯ ರಫೀಕ್ ಉಪಸ್ಥಿತರಿದ್ದರು।